ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಪೋಕ್ಸ್ ವಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ದಿನಾಚರಣೆಯ ಅಂಗವಾಗಿ ನಂದಿಕೂರಿನ ಆಯುಷ್ ಎನ್ವಿರೋಟಿಕ್ ಘಟಕದಲ್ಲಿ ಉಡುಪಿ ಜಿಲ್ಲಾ ಪೊಲೀಸರು ವಿವಿಧ ಠಾಣೆಗಳಲ್ಲಿ ವಶಪಡಿಸಿಕೊಂಡ ಮಾದಕ ದ್ರವ್ಯಗಳನ್ನು ಆಯುಷ್ ಘಟಕದಲ್ಲಿ ಬೆಂಕಿಗೆ ಹಾಕಿ ನಾಶಪಡಿಸಲಾಯಿತು. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡಿ, ಉಡುಪಿ ಜಿಲ್ಲೆಯಲ್ಲಿ 2015ರಿಂದ 2023ರವರೆಗೆ 6 ಠಾಣೆಗಳಲ್ಲಿ ವಶಪಡಿಸಿಕೊಂಡ ಮಾದಕ ವಸ್ತುಗಳನ್ನು ನಾಶ ಮಾಡಲಾಗುತ್ತಿದೆ. ಅದಲ್ಲದೆ ಈಗಾಗಲೇ ಫೆಬ್ರವರಿ 14ರಂದು ನಾಶಪಡಿಸಲಾಗಿದೆ. ಇಂದು 3,80,000 ರೂಪಾಯಿ ಅಂದಾಜು ಮೌಲ್ಯದ ಗಾಂಜಾ, ಅಫೀಮು ಮತ್ತು ಎಂಡಿಎಂಎ ನಾಶ ಮಾಡುತ್ತಿದ್ದು, ಮಾನ್ಯ ನ್ಯಾಯಾಲಯ ಆದೇಶದ ಅನುಸಾರ ಮಾದಕ ದ್ರವ್ಯವನ್ನು ವಿಲೇವಾರಿ ಮಾಡುತ್ತಿದ್ದೇವೆ ಎಂದರು. ಇವತ್ತು ವರ್ಲ್ಡ್ ಇಂಟರ್ನ್ಯಾಷನಲ್ ಆ್ಯಂಟಿ ಡ್ರಗ್ ಅಬ್ಯೂಸ್ ಡೇ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಬೇರೆ ಬೇರೆ ರೀತಿಗಳಲ್ಲಿ ಇರುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮೊದಲನೇದಾಗಿ ನಾವು ಕಳೆದ ವರ್ಷಗಳಲ್ಲಿ ಆಗಿರುವಂತಹ ಪ್ರಕರಣಗಳಲ್ಲಿ ಸೀಸ್ ಮಾಡಿರುವಂಥ ಡ್ರಗ್ಸನ್ನು ಡಿಸ್ಪೋಸ್ ಮಾಡುವಂತಹ, ಇನ್ಸಿನರೇಟ್ ಮಾಡುವಂಥ ಕಾರ್ಯಕ್ರಮ ಇವತ್ತು ಮಾಡ್ತಾಯಿದ್ದೀವಿ. 2015ರಿಂದ ಹಿಡಿದು 2023 ತನಕ ಇರುವಂತಹ 6 ಪ್ರಕರಣಗಳಲ್ಲಿ ಸೀಸ್ ಆಗಿರುವಂಥ ಡ್ರಗ್ಸನ್ನು ಇವತ್ತು ನಾವು ಡಿಸ್ಪೋಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಮುಂಚೆ ಫೆಬ್ರವರಿ 14ಗೆ ಆಲ್ರೆಡಿ ಒಂದು ರೌಂಡ್ ನಾವು ಡಿಸ್ಪೋಸ್ ಮಾಡಿದ್ದೀವಿ. ಇವತ್ತು ಡಿಸ್ಪೋಸ್ ಮಾಡುವಂಥ ಡ್ರಗ್ಸ್ ಸುಮಾರು 3,80,000 ಮೌಲ್ಯ ಬರುವಂತಹ ಗಾಂಜಾ, ಅಫೀಮ್ ಹಾಗೂ MDMA 3 ಕ್ಯಾಟಗರಿಯಲ್ಲಿ ಇರುವಂಥ ಡ್ರಗ್ಸ್ ಇವತ್ತು ನಾವು ಮಾನ್ಯ ನ್ಯಾಯಾಲಯದ ಪರ್ಮಿಷನ್ ತೊಗೊಂಡು ಆ್ಯಂಟಿ ಡ್ರಗ್ಸ್ದು ಏನು ಕಮಿಟಿ ಇದೆ, ಡಿಸ್ಪೋಸಲ್ ಕಮಿಟಿ ಇದೆ, ಪ್ರೊಸೀಜರ್ ಪ್ರಕಾರ ಇವತ್ತು ಡಿಸ್ಪೋಸ್ ಮಾಡ್ತಾಯಿದ್ದೀವಿ. ಇದಲ್ಲದೆ ಇವತ್ತು ಉಡುಪಿ ಜಿಲ್ಲಾ ಪೊಲೀಸ್ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದು ಶಾಲೆಗಳಲ್ಲಿ ಆಗಿರ್ಬೋದು, ಕಾಲೇಜುಗಳಲ್ಲಿ ಆಗಿರ್ಬೋದು, ಈವನ್ ನಮ್ಮ ಬೀಚ್ಗಳಲ್ಲೂ ಸಹ ಕೆಲವೊಂದು ಬೀಚ್ ಸ್ಕಲ್ಪ್ಚರು, ಸ್ಯಾಂಡ್ ಸ್ಕಲ್ಪ್ಚರು ಮತ್ತು ಎಲ್ಲ ರೀತಿಯಲ್ಲೂ ಸಾರ್ವಜನಿಕರ ಹತ್ರ ಆ್ಯಂಟಿ ಡ್ರಗ್ಸ್ ಮೆಸೇಜ್ ತಲುಪಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಆಕ್ಟಿವ್ ಆಗಿ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಸಂದರ್ಭ ಅಡಿಷನಲ್ ಎಸ್ಪಿ ಪರಮೇಶ್ವರ್ ಹೆಗ್ಡೆ, ಕಾರ್ಕಳದ ಎಎಸ್ಪಿ ಹಾಗೂ ಉಡುಪಿ ಎಸ್ಪಿ, ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಮಾಣೆ, ಪಡುಬಿದ್ರಿ ಠಾಣಾಧಿಕಾರಿ ಶಕ್ತಿವೇಲು ಉಪಸ್ಥಿತರಿದ್ದರು. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ. ಪುತ್ತೂರಿನ ನೆಹರು ನಗರದಲ್ಲಿ ನಡೆದಿದ್ದ ಟೀಮ್ ಕಲ್ಲೇಗ ಟೈಗರ್ಸ್ ಮುಖ್ಯಸ್ಥ ಅಕ್ಷಯ್ ಕಲ್ಲೇಗ ಅವರ ಕೊಲೆ ಪ್ರಕರಣದ ಆರೋಪಿ ಕೇಶವ ಪಡೀಲ್ಗೆ ಮಂಗಳೂರು ಜೈಲಿನಲ್ಲಿ ಹಲ್ಲೆ ನಡೆಸಲಾಗಿದೆ. ಮಂಗಳೂರಿನ ಕೊಡೆಲ್ಬೆಲ್ನ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ನಡುವೆ ಹೊಡೆದಾಟ ನಡೆದಿದೆ. ಜೈಲಿನ ಒಳಗಡೆ ಕೈದಿಗಳು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಮುಕ್ತರ್ ಹಾಗೂ ಇತರ ಕೈದಿಗಳ ಮಧ್ಯೆ ಗಲಾಟೆಯಾಗಿದೆ. ಮುಕ್ತರ್ ಮತ್ತೊಬ್ಬ ಕೈದಿ ಕೇಶವ ಎಂಬಾತನ ಮೇಲೆ ಹಲ್ಲೆ ನಡೆಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿರುವ ಕೇಶವನನ್ನ ವೆಲ್ನಾಕ್ ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ದಾರೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೈಲಿಗೆ ಬರ್ಕೆ ಠಾಣೆ ಪೊಲೀಸರು ಹಾಗೂ ಎಸಿಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗೇಶ್ ಕಾಪೂರು, V4 ನ್ಯೂಸ್, ಮಂಗಳೂರು. ನಗರದ ಬಿಜೈನ ಮ್ಯೂಸಿಯಂ ರಸ್ತೆಯಲ್ಲಿರುವ ಚೇರ್ಸ್ ಸ್ಟುಡಿಯೋದಲ್ಲಿ ಭಾರತದ ಪ್ರಮುಖ ಹೊರಾಂಗಣ ಪೀಠೋಪಕರಣ ಬ್ರ್ಯಾಂಡ್ ಆದ ಲೂಮ್ ಕ್ರಾಫ್ಟ್ಸ್ ಈಗ ಲಭ್ಯವಿದೆ. ಇದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಬ್ರ್ಯಾಂಡ್ ಆಗಿದ್ದು 100% ಕೈಯಿಂದ ತಯಾರಿಸಲ್ಪಟ್ಟಿದೆ. ಜೀವಮಾನದ ಖಾತರಿಯೊಂದಿಗೆ ಸುಸ್ಥಿರ, ಸುಲಭ ಆರೈಕೆ, ಶೂನ್ಯ ನಿರ್ವಹಣೆ. ಭಾರತದಾದ್ಯಂತ ಮಾರಾಟದ ನಂತರದ ಸೇವೆ ಖಾತರಿಯೊಂದಿಗೆ ಲೂಮ್ ಕ್ರಾಫ್ಟ್ಸ್ನ ಎಲ್ಲಾ ಹವಾಮಾನದ ಹೊರಾಂಗಣ ಪೀಠೋಪಕರಣಗಳು ಇದೀಗ ಮಂಗಳೂರಿನ ಹೆಸರಾಂತ ಪೀಠೋಪಕರಣಗಳ ಮಳಿಗೆ ವಿಜಯ್ ಮ್ಯೂಸಿಯಂ ರಸ್ತೆಯಲ್ಲಿರುವ ವೆಂಚುರಾ ಅಪಾರ್ಟ್ಮೆಂಟ್ನಲ್ಲಿರುವ ಚೇರ್ ಸ್ಟುಡಿಯೋದಲ್ಲಿ ಲಭ್ಯವಿದೆ. ಯುರೋಪಿಯನ್ ವಿನ್ಯಾಸದ ರೆಸ್ಟೋರೆಂಟ್ ಹಾಗೂ ರೆಸಾರ್ಟ್ಗಳು ಮತ್ತು ಅಪಾರ್ಟ್ಮೆಂಟ್ಗಳ ಬಾಲ್ಕನಿಗಳಿಗೆ ಬೇಕಾಗುವ ಸೋಫಾಗಳು ಮತ್ತು ಲಾಂಜ್ ಚೇರ್ಗಳು, ಬಾರ್ ಸ್ಟೂಲ್ಗಳು, ಡೇ ಬೆಡ್ಗಳು, ಸ್ವಿಂಗ್ಗಳು ಸೇರಿದಂತೆ ನವನವೀನ ಮಾದರಿಯ ಎಲ್ಲಾ ಹವಾಮಾನಗಳಿಗೆ ಹೊಂದಿಕೊಳ್ಳುವಂತಹ ಪೀಠೋಪಕರಣಗಳು ಲಭ್ಯವಿದೆ. ಈ ಕುರಿತು ಲೂಮ್ ಕ್ರಾಫ್ಟ್ಸ್ನ ಸೌತ್ ಇಂಡಿಯಾ ಬಿಸಿನೆಸ್ ಹೆಡ್ ಆಗಿರುವ ರಾಬಿನ್ ಅವರು ಮಾತನಾಡಿ, ಎಲ್ಲಾ ಹವಾಮಾನಗಳಿಗೆ ಹೊಂದುವಂತಹ ವಿನೂತನ ಮಾದರಿಯ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳ ತಯಾರಿಕೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಅಲ್ಯೂಮಿನಿಯಂ ಫ್ರೇಮ್ಗಳನ್ನು ಬಳಸಿ ತಯಾರಿಸಲಾಗಿದ್ದು 100ಕ್ಕೆ 100ರಷ್ಟು ಮಾನವ ನಿರ್ಮಿತ ಫರ್ನಿಚರ್ಗಳನ್ನು ತಯಾರಿಸುತ್ತೇವೆ ಎಂದರು. ನಾವು ಆಕ್ಚುಲಿ ಔಟ್ಡೋರ್ ಫರ್ನಿಚರ್, ಆಲ್ ವೆದರ್ ಫರ್ನಿಚರ್ ಅಂತ ಓಪನ್ ಮಾಡಿದ್ದೀವಿ.
ಇದು ಆಲ್ಮೋಸ್ಟ್ ಎಲ್ಲ ರಿಸಾರ್ಟ್ಸ್ಗೆ ಆಮೇಲೆ ಹೌಸಸ್ಗೆ ಬ್ಯಾಲ್ಕನಿಗೆ ಇದೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ನಾವು ಔಟ್ಡೋರ್ ಫರ್ನಿಚರ್ ಅಲ್ಯೂಮಿನಿಯಂ ಫ್ರೇಮ್ ಯೂಸ್ ಮಾಡ್ತೀವಿ. ಆಮೇಲೆ ವಿಕೋರೋ ರೋಪಲ್ಲಿ ಮಾಡ್ತಾಯಿದ್ದೀವಿ. ಇದು ನಿಮಗೆ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀವಿ. 5 years ವಾರಂಟಿ ನಾವು ಕುಷನ್ಸ್ ಮೇಲೆ ಕೊಡ್ತಾ ಇದ್ದೀವಿ. ಕುಷನ್ಸ್ ಇಸ್ ಇಂಪೋರ್ಟೆಡ್ ಫ್ರಮ್ ಸ್ಪೇನ್, ಫ್ಯಾಬ್ರಿಕ್ ಇಂಪೋರ್ಟೆಡ್ ಫ್ರಮ್ ಸ್ಪೇನ್ ಮಾಡ್ತಾ ಇದ್ದೀವಿ. ಆಮೇಲೆ ಫ್ರೇಮ್ಸು ಆಮೇಲೆ ಫರ್ನಿಚರ್ ಮೇಲೆ 10 years ವಾರಂಟಿ ಕೊಡ್ತಾ ಇದ್ದೀವಿ. ಪ್ಲೀಸ್ ಕಮ್ ಟು ಬಿಜಯ್ ಅವರ್ ಶೋರೂಮ್ ಆ್ಯಂಡ್ come and visit and please look at our furniture. It's a luxury outdoor furniture. ನಮ್ಮ ಹತ್ರ ಆಲ್ ಇಂಡಿಯಾ ಬೇಸಿಸ್ ವಿ ಹ್ಯಾವ್ ಅರೌಂಡ್ 13 showrooms and ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರೋದು ಡೆಲ್ಲಿ. ದಿಸ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಡನ್ ಬೈ ವಿಮೆನ್, ಹ್ಯಾಂಡ್ ಕ್ರಾಫ್ಟ್ ಫರ್ನಿಚರ್. ದೀಸ್ ಆರ್ ಒಂದು ಚೇರ್ ಮಾಡೋಕ್ಕೆ ಇಟ್ ಟೇಕ್ಸ್ 2 days ಬೈ ವಿಮೆನ್ ಟು ಹ್ಯಾಂಡ್ ಕ್ರಾಫ್ಟೆಡ್. ಸೊ ಇಟ್ಸ್ ಆಲ್ ಹ್ಯಾಂಡ್ ಕ್ರಾಫ್ಟ್ ಲಕ್ಸುರಿ ಔಟ್ಡೋರ್ ಫರ್ನಿಚರ್. ಥ್ಯಾಂಕ್ ಯು. ಚೇರ್ಸ್ ಸ್ಟುಡಿಯೋ ಮಾಲಕರಾದ ರಾಘವೇಂದ್ರ ನೆಲ್ಲಿಕಟ್ಟೆ ಮಾತನಾಡಿ, ಚೇರ್ಸ್ ಸ್ಟುಡಿಯೋ ನವೀಕೃತಗೊಂಡು ಮಂಗಳೂರಿನ ಗ್ರಾಹಕರಿಗಾಗಿ ಹೊಸತನ್ನೇ ಪರಿಚಯಿಸುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥೆ ಚೇರ್ಸ್ ಸ್ಟುಡಿಯೋವಾಗಿದ್ದು, ಇದೀಗ ಭಾರತದ ಪ್ರಮುಖ ಹೊರಾಂಗಣ ಪೀಠೋಪಕರಣ ಬ್ರ್ಯಾಂಡ್ ಲೂಮ್ ಕ್ರಾಫ್ಟ್ಸ್ ಸಹಭಾಗಿತ್ವದೊಂದಿಗೆ ಎಲ್ಲಾ ಹವಾಮಾನಗಳಿಗೆ ಹೊಂದಿಕೊಳ್ಳುವಂತಹ ಪೀಠೋಪಕರಣಗಳು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ನಮ್ಮಲ್ಲಿ ಲಭ್ಯವಿದೆ ಎಂದರು. Chair Studio is always try to give new things to the Mangalore market. For the same reason, we have associated with the company called Loomcraft. Loomcraft is India's largest outdoor furniture manufacturing company. So we have renovated our Bijay showroom and we are giving end-to-end solutions for outdoor furniture requirements. And these furnitures are coming with 10 years of warranty, and this can be customized in as per the client requirement, sizes and the colors. And these furnitures are carrying durability because the materials used are aluminiums frames, and the fabrics are the cushion fabrics are made from Agora fabric. So these are water repellent. In fact, these are brittle free products, and the warranty of these materials are 10 years from the company. ಚೇರ್ಸ್ ಸ್ಟುಡಿಯೋ ಮ್ಯಾನೇಜರ್ ಆಗಿರುವ ಗುಣಕರ ಶೆಟ್ಟಿ ಮಾತನಾಡಿ, ಮನೆಯ ಗಾರ್ಡನ್ ಸೇರಿದಂತೆ ರೆಸ್ಟೋರೆಂಟ್ಗಳಲ್ಲಿ ಯಾವುದೇ ಹವಾಮಾನಕ್ಕೆ ಕೂಡ ಹೊಂದಿಕೊಳ್ಳುವಂತಹ ಪೀಠೋಪಕರಣಗಳನ್ನು ನಾವೀಗ ಮಂಗಳೂರಿಗೆ ಪರಿಚಯಿಸುತ್ತಿದ್ದೇವೆ. ಹೋಟೆಲ್, ರೆಸಾರ್ಟ್ ಮತ್ತು ಇನ್ಸ್ಟಿಟ್ಯೂಟ್ಗಳಿಗೆ ಬೇಕಾಗುವಂತಹ ಪೀಠೋಪಕರಣಗಳು, ಗೃಹೋಪಯೋಗಿ ಫರ್ನಿಚರ್ಗಳು, ಐಟಿ ಕಂಪನಿಗೆ ಬೇಕಾದ ಪೀಠೋಪಕರಣಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಎಂದರು. 8 years ಬ್ಯಾಕ್ ಒಂದೇ ವಿಜಯ್ ಶೋರೂಮ್ ಸ್ಟಾರ್ಟ್ ಆದ ಆಲ್ಮೋಸ್ಟ್ 8 years ಆಗ್ತಂಡು. ಕಂಪ್ಲೀಟ್ ಆಫೀಸ್ ಆ್ಯಂಡ್ ಸ್ಕೂಲ್ ಫರ್ನಿಚರ್ ಇನ್ಸ್ಟಿಟ್ಯೂಷನಲ್ ಸಪ್ಲೈದ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಂದಿತ್ತ. ಸೊ ನಾವು ವಿ ಆರ್ ಕಮಿಂಗ್ ಅಪ್ ವಿತ್ ಕಂಪ್ಲೀಟ್ ಔಟ್ಡೋರ್ ಫರ್ನಿಚರ್ ಸೆಟಪ್ ಫಾರ್ ಗಾರ್ಡನ್ ಕಂಪ್ಲೀಟ್ಲಿ 365 days 24 hours ದಿವಲಿ ಆರಾಮದು. ಸೊ ಎಂಟೈರ್ ಥಿಂಗ್ಸ್ ವಿತ್ ಇನ್ಸ್ಟಿಟ್ಯೂಷನಲ್ ಲೆವೆಲ್ಸ್, ಹೋಟೆಲ್ಸ್, ರೆಸಾರ್ಟ್ ಓವೇ ಒಂದೇ ಕೂಡ ಇನ್ನು ಫರ್ನಿಚರ್ ಪೂರ ಎಂಕಲ್ ಕೊರೊಂದಿಲ್ಲ. ಪ್ಲಸ್ ಫಸ್ಟ್ ಎಂಕಲ್ ಪ್ರಿಫರೆನ್ಸ್ ಏನಪ್ಪ ಅಂಡ ಸರ್ವಿಸ್ ಪಾಯಿಂಟ್, ಕಸ್ಟಮರ್ಗೆ ಆಫ್ಟರ್ ಸೇಲ್ ಸರ್ವಿಸ್ ಒಂಜಿ ಇಂಪಾರ್ಟೆನ್ಸ್ ಅದು ಕೊರೊಂದಿಲ್ಲ. ಸೊ ಅಂಚಾದ ಎಂಕಲ್ ಮಾರ್ಕೆಟೆಡ್ ಕಂಟಿನ್ಯೂಯೇಷನ್ ಅದು ಎಡ್ಡೆ ರಿಲೇಷನ್ಶಿಪ್ ಬಿಲ್ಟ್ ಮಲ್ತದ. ಸೊ ಇತ್ತೆ ಎಂಕಲ್ ಒಂಜಿ ಇನಿ ಶೋರೂಮ್ ಓಪನ್ ಆತಿನ ಔಟ್ಡೋರ್ ಸೆಟಪ್ ಕಂಪ್ಲೀಟ್ ಏನು ಹೋಟೆಲ್ದ, ರೆಸ್ಟೋರೆಂಟ್ದ ಆ್ಯಂಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವಾರ್ಡ್ ಒಯ್ತಲ್ಲ ಗಾರ್ಡನ್ಗೆ ಇದು ಕಂಪ್ಲೀಷನ್ ಮಲ್ತ್ಕೊಳ್ಳೋಲಿ ಬೊಕ್ಕ ಈವನ್ ಇಲ್ಲಾಗ ಯೂಸ್ ಆಪಿನಂಚಿತ್ನೆಲ್ಲ ಮೆಟೀರಿಯಲ್ ಎಂಕ್ಲೊಂದು ತೊಂದಲ್ಲ. ವಿಜಯ್ ಮ್ಯೂಸಿಯಂ ರಸ್ತೆಯಲ್ಲಿರುವ ವೆಂಚುರಾ ಅಪಾರ್ಟ್ಮೆಂಟ್ನಲ್ಲಿರುವ ಚೇರ್ಸ್ ಸ್ಟುಡಿಯೋದಲ್ಲಿ ಹೊರಾಂಗಣ ಪೀಠೋಪಕರಣಗಳು ಲಭ್ಯವಿದ್ದು, ಇಂದೇ ಮಳಿಗೆಗೆ ಭೇಟಿ ನೀಡಿ ನಿಮಗಿಷ್ಟವಾದ ಪೀಠೋಪಕರಣಗಳನ್ನು ಖರೀದಿಸಬಹುದು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ 2025 ಸಲುವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಆದೇಶದನ್ವಯ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಆಶ್ರಯದೊಂದಿಗೆ ಪಡುಬಿದ್ರಿ ಸಿಎ ಸೊಸೈಟಿ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸೊಸೈಟಿಯ ಕಾರ್ಯವ್ಯಾಪ್ತಿಯಲ್ಲಿರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಚಿತ್ರಕಲಾ ಮತ್ತು ಭಾಷಣ ಸ್ಪರ್ಧೆ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿ ಪ್ರಧಾನ ಕಚೇರಿ ಸಹಕಾರ ಸಂಗಮದಲ್ಲಿ ನಡೆಯಿತು. ಯುವ ವಾಹಿನಿ ಪಡುಬಿದ್ರಿ ಘಟಕದ ಸಹಕಾರದಿಂದ ನಡೆದ ಈ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ 172 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕಾರ್ಯಕ್ರಮವನ್ನು ಪಡುಬಿದ್ರಿಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಜಿನ್ರಾಜ್ ಸಿ ಸಾಲಿಯಾನ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು,
ಪಡುಬಿದ್ರಿ ಸೊಸೈಟಿ ನಡೆಸಿಕೊಂಡು ಬರುತ್ತಿರುವ ಕಾರ್ಯಕ್ರಮವು ಊರಿಗೆ ಉಪಕಾರಿಯಾಗಿದೆ. ಮಾತ್ರವಲ್ಲದೆ ಇವತ್ತು ನಡೆಯುವ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದು ಹೇಳಿದರು. ತುಂಬಾ ಒಳ್ಳೆಯ ಕಾರ್ಯಕ್ರಮ. ಪಡುಬಿದ್ರಿ ಸಹಕಾರಿ ವ್ಯವಸಾಯ ಸೊಸೈಟಿ ಇದು ನಡೆಸಿಕೊಂಡು ಬರುವಂತಹ ಈ ಒಂದು ಕಾರ್ಯಕ್ರಮ ಊರಿಗೆ ಉಪಕಾರಿ ಅಷ್ಟು ಮಾತ್ರ ಅಲ್ಲ, ಶಾಲಾ ಮಕ್ಕಳಿಗೆ ತುಂಬಾ ಪ್ರಯೋಜನಕಾರಿ ಕೂಡ ಆಗಿದೆ. ಮಾಲಿನ್ಯ ಮುಕ್ತ ಪರಿಸರ ನಮ್ಮೆಲ್ಲರ ಹಕ್ಕು. ಮತ್ತೆ ಮಾಣಿಕ್ಯ ಅನ್ನತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೂಡ ಈ ಒಂದು ಸಂಸ್ಥೆಗೆ ಲಭಿಸಿದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ತುಂಬಾ ಸಂತೋಷದ ಸುದ್ದಿ ಇದು. ಯಾಕಂದ್ರೆ ನಾನು ತಿಳಿದ ಮಟ್ಟಿಗೆ ಹಲವಾರು ಕಡೆಯಲ್ಲಿ CA ಬ್ಯಾಂಕ್ಗಳಿದೆ, ಆದರೆ ಪಡುಬಿದ್ರಿಯ ಒಂದು CA ಬ್ಯಾಂಕ್ ಬಹಳಷ್ಟು ಮುಂಚೂಣಿಯಲ್ಲಿದೆ, ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ಕೂಡ ಆಗಿದೆ ಅಂತ ಹೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಒಂದು ಶಿಸ್ತುಬದ್ಧವಾದಂತಹ ಒಂದು ಇದು ಸೊಸೈಟಿ, ಇದು ಸಂಸ್ಥೆ. ಸುಧೀರ್ ವೈ ಅವರ ನೇತೃತ್ವದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇದೆ, ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ. ಈಗ ಮೊನ್ನೆ ತಾನೇ ಈ ಯಾವುದು ಸಪ್ತ ಸಂಭ್ರಮ ಮೊನ್ನೆ ತಾನೇ ಆರಂಭವಾಗಿದೆ. ಇನ್ನೂ ಒಂದು ಕೆಲವು ದಿನ ಇದೆ. ನಾವು 29ಕ್ಕೆ ಬಹಳಷ್ಟು ದೊಡ್ಡ ಕಾರ್ಯಕ್ರಮ ಬಂಟರ ಭವನದಲ್ಲಿ ನಡೆಯಲಿಕ್ಕಿದೆ ಅನ್ನುವಂಥ ಒಂದು ವಿಚಾರ ಕೂಡ ನಮಗೆ ಹೇಳಿದ್ರು. ಆದರೆ ಇವತ್ತು ಮಾಡತಕ್ಕಂಥ ಕಾರ್ಯಕ್ರಮ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ. ವಿಷಯ ಏನು? ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರಕಲೆ ಇರಬಹುದು, ಭಾಷಣ ಇರಬಹುದು. ಇಲ್ಲಿ ಎಷ್ಟೋ ಮಕ್ಕಳು ಇವತ್ತಿನ ಭಾಷಣಕ್ಕೆ ತಯಾರಿ ಮಾಡಿಕೊಂಡು ಬಂದಿದ್ದಾರೆ, ಕೆಲವರು ಬಾಯಿಪಾಠ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಬಂದು ಭಾಷಣ ಮಾಡೋದು, ಹೋಗುವುದು, ಮತ್ತೆ ನಾಳೆ ಅವರು ಭಾಷಣದಲ್ಲಿ ಏನು ಹೇಳಿದ್ದೇನೆ ಅನ್ನುವಂಥ ವಿಚಾರ ಕೂಡ ಮರೆತು ಬಿಡ್ತಾರೆ. ಇಲ್ಲಿ ಈ ಸ್ಪರ್ಧೆಯನ್ನು ಮಾಡುವಂತ ಉದ್ದೇಶ ಏನಂದ್ರೆ ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಬೇಕು. ಪ್ರಾಸ್ತಾವಿಕವಾಗಿ ಮಾತನಾಡಿದ ವೈ ಸುಧೀರ್ ಕುಮಾರ್ ಅವರು, ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಇಡೀ ಜಗತ್ತಿನಾದ್ಯಂತ ನಡೆಯುತ್ತಿದೆ. ಇದನ್ನ ವಿಶ್ವಸಂಸ್ಥೆಯು ಸಹಕಾರ ವರ್ಷ ಎಂದು ಘೋಷಣೆ ಮಾಡಿದೆ. ಸಹಕಾರ ಸಂಸ್ಥೆಗಳ ಮೂಲಕ ಉತ್ತಮ ಜಗತ್ತನ್ನು ನಿರ್ಮಿಸಲು ಸಾಧ್ಯ ಎಂಬ ಧ್ಯೇಯದೊಂದಿಗೆ ಪರಿಸರ ಮಾಲಿನ್ಯ ತಡೆಯಿರಿ, ಆರೋಗ್ಯಕರ ಸಮಾಜವನ್ನು ನಿರ್ಮಿಸಿ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಮತ್ತು ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಈ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಕೇವಲ ನಮ್ಮ ಪಡುಬಿದ್ರಿಯಲ್ಲಿ ಅಲ್ಲ, ನಮ್ಮ ದೇಶದಲ್ಲಿ ಅಲ್ಲ, ಇಡೀ ಜಗತ್ತಿನಾದ್ಯಂತ ಈ ಕಾರ್ಯಕ್ರಮಗಳು ನಡೀತಾ ಇತ್ತು. ವಿಶ್ವಸಂಸ್ಥೆಯು ಈ ವರ್ಷವನ್ನು ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತ ಘೋಷಣೆ ಮಾಡಿದೆ. ವಿಶ್ವಸಂಸ್ಥೆಯು ಜಗತ್ತಿಗೆ ಕೊಟ್ಟಂತ ಧ್ಯೇಯ ಏನಂದ್ರೆ ಸಹಕಾರ ಸಂಸ್ಥೆಗಳ ಮೂಲಕ ಉತ್ತಮ ಜಗತ್ತನ್ನು ನಿರ್ಮಿಸಲು ಸಾಧ್ಯ ಅಂತ. ಇದು ಆಕ್ಚುಲಿ ಇದು ಈಗ ಪ್ರಸ್ತುತ ಸಹಕಾರ ಸಂಸ್ಥೆಗಳ ಮೂಲಕ ಉತ್ತಮ ಜಗತ್ತನ್ನು ನಿರ್ಮಿಸಲು ಸಾಧ್ಯ. ಯಾಕಂದ್ರೆ ಈ ಸಮಯದಲ್ಲಿ ಯುದ್ಧದ ಕಾರ್ಮೋಡವನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸಮಯದಲ್ಲಿ ಈ ಸಹಕಾರಿ ಸಂಸ್ಥೆಯನ್ನು ಏನಂದ್ರೆ ಒಬ್ಬರಿಗೆ ಒಬ್ಬರು ಸಹಕಾರ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಬಾಳುವುದೇ ಸಹಕಾರಿ ಸಂಸ್ಥೆಯ ಮುಖ್ಯ ಉದ್ದೇಶ. ಇದರಿಂದ ಒಳ್ಳೆಯ ಜಗತ್ತನ್ನು ನಿರ್ಮಿಸಲು ಸಾಧ್ಯ ಎಂದು ವಿಶ್ವಸಂಸ್ಥೆಯು ಘೋಷಣೆ ಮಾಡಿದೆ. ನಮ್ಮ ಇಡೀ ಜಗತ್ತಿನಾದ್ಯಂತ ಎಲ್ಲ ಸಹಕಾರಿ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾ ಉಂಟು. ನಮ್ಮ ದೇಶದ ಪ್ರಧಾನಿಯವರಾದ ನರೇಂದ್ರ ಮೋದಿ ಮತ್ತು ನಮ್ಮ ಸಹಕಾರ ಮಂತ್ರಿಯಾದ ಅಮಿತ್ ಶಾ ಅವರು ನಮ್ಮ ದೇಶದಲ್ಲಿ ನವೆಂಬರ್ 24ರಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ಚಾಲನೆ ಕೊಟ್ಟಿದ್ದಾರೆ. ಅಲ್ಲಿಂದ ಕೇಂದ್ರದಿಂದ ಎಲ್ಲ ರಾಜ್ಯಗಳಿಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂಬ ಉದ್ದೇಶದಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂತ ಸಿದ್ದರಾಮಯ್ಯನವರು ಹಾಗೂ ಸಹಕಾರ ಮಂತ್ರಿಯಾದಂತ ಕೆ ರಾಜಣ್ಣನವರು ನಮ್ಮ ರಾಜ್ಯದಲ್ಲಿ ಈ ಕಾರ್ಯಕ್ರಮಗಳು ಸಹಕಾರಿ ಸಂಸ್ಥೆಗಳ ಮೂಲಕ ವ್ಯವಸ್ಥಿತವಾಗಿ ಆಗಬೇಕು ಹಾಗೂ ಹಸಿರು ಕ್ರಾಂತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜೀನ್ರಾಜ್ ಸಿ ಸಾಲ್ಯಾನ್ ಅವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪಡುಬಿದ್ರಿ CA ಸೊಸೈಟಿ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್, ನಿರ್ದೇಶಕರಾದ ಗಿರೀಶ್ ಪಲಿಮಾರು, ಕೃಷ್ಣ ಬಂಗೇರ, ಮಾಧವಾಚಾರ್ಯ, ರೋಹಿಣಿ ಎ, ಕುಸುಮ ಕರ್ಕೇರ, ಶಿವರಾಮ್ ಎನ್ ಶೆಟ್ಟಿ, ಪ್ರಭಾರ ಮುಖ್ಯ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಶೋಭಾ ಎಚ್ ಪುತ್ರನ್, ಸೊಸೈಟಿಯ ಕಾರ್ಯವ್ಯಾಪ್ತಿಯಲ್ಲಿರುವ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ಪಡುಬಿದ್ರಿ ಸಿಎ ಸೊಸೈಟಿ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಸ್ವಾಗತಿಸಿದ್ರು. ಸಹಕಾರಿ ಯೂನಿಯನ್ನ ಸಿಇಒ ಅನಸೂಯ ಧನ್ಯವಾದವನ್ನ ಅರ್ಪಿಸಿದ್ರು. ನಿಖಿಲ್ ಪೂಜಾರಿ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದ್ರು. ಹಾಗೆಯೇ ಅರಣ್ಯ ನಾಶ, ವಿವಿಧ ರೀತಿಯ ಮಾಲಿನ್ಯ ಮುಂತಾದ ಕಾರಣಗಳಿಂದ ಪ್ರಕೃತಿಯು ದಿನದಿಂದ ದಿನಕ್ಕೆ ನಾಶವಾಗುತ್ತಿರುವುದು ಒಂದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅಷ್ಟೇ ಅಲ್ಲದೆ ಪ್ರಕೃತಿಯು ಸರಳ ಜೀವಿಯನ್ನು ವಾಸಿಸಲು ಹಾಗೂ ಉಳಿಸಲು ಪ್ರಕೃತಿಯೇ ಬೇಕು, ಹಾಗೂ ನಮಗೆ ಆಕ್ಸಿಜನ್ ನೀಡಲು ಕೂಡ ಪ್ರಕೃತಿ ಅಗತ್ಯ. ಅಷ್ಟೇ ಅಲ್ಲದೆ ಇಂದು ನಾವು ಹಲವು ರೀತಿಯಲ್ಲಿ ಪ್ರಕೃತಿಯನ್ನು ನಾಶ ಮಾಡಲು ಹೊರಟಿದ್ದೇವೆ. ಮಹತ್ವದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಪರಿಸರವೆಂದರೆ ನಮಗೆ ಅಗತ್ಯವಿರುವ ಹವಾಮಾನ, ಗಾಳಿ, ನೀರು, ಪ್ರಾಣಿ, ಪಕ್ಷಿ ಮತ್ತು ಮಾನವರ ಸಮುಚ್ಚಯ. ಈ ಎಲ್ಲಾ ಪ್ರಕೃತಿಯ ಅಂಶಗಳು ಮಾನವ ಜೀವಿತಕ್ಕೆ ಬಹಳ ಮುಖ್ಯವಾಗಿದೆ. ಆದರೆ ತಾಂತ್ರಿಕ ಪ್ರಗತಿ, ಉದ್ಯಮೀಕರಣ ಹಾಗೂ ಜನಸಂಖ್ಯಾ ವೃದ್ಧಿಯಿಂದ ಪರಿಸರದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ರವರಾಜ್ ಶೆಟ್ಟಿ, ವಿ4 ನ್ಯೂಸ್, ಪಡುಬಿದ್ರೆ. ನಗರದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ವಿಶ್ವ ಶಾಂತಿಗಾಗಿ ಶತ ಸಿಯಾಳಾಭಿಷೇಕ ಮತ್ತು ವಿಶೇಷ ಪೂಜೆಯು ನಡೆಯಿತು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ. ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡ ಆವರಿಸಿದ್ದು, ಯುದ್ಧದಿಂದಾಗಿ ಸಹಸ್ರಾರು ಅಮಾಯಕರು ಬಲಿಯಾಗುತ್ತಿದ್ದಾರೆ. ಜೊತೆಗೆ ಜಗತ್ತಿನಾದ್ಯಂತ ಆರ್ಥಿಕ ಸ್ಥಿತಿ ಹದಗೆಟ್ಟು ಜನಸಾಮಾನ್ಯರು ತೊಂದರೆ ಅನುಭವಿಸುವಂತಾಗಿದೆ. ಯುದ್ಧವನ್ನು ತಪ್ಪಿಸಲು ಮಾನವರಿಂದ ಅನೇಕ ಪ್ರಯತ್ನಗಳು ನಡೆಯುತ್ತಿದೆ. ಈ ಹಿನ್ನೆಲೆ ವಿಶ್ವ ಶಾಂತಿಗಾಗಿ ಜೊತೆಗೆ ದೇವರ ಅನುಗ್ರಹಕ್ಕಾಗಿ ಶ್ರೀ ಕ್ಷೇತ್ರದಲ್ಲಿ ಶತ ಸಿಂಹಾಳಾಭಿಷೇಕ ಮತ್ತು ವಿಶೇಷ ಪೂಜೆಯು ನಡೆಯಿತು. ಈ ಸಂದರ್ಭ ಶ್ರೀ ಗೋಕರ್ಣನಾಥ ಕ್ಷೇತ್ರ ಆಡಳಿತ ಸಮಿತಿ ಅಧ್ಯಕ್ಷರಾದ ಜೈರಾಜ್ ಎಚ್ ಸೋಮಸುಂದರಂ ಅವರು ಮಾತನಾಡಿ, ವಿಶ್ವ ಶಾಂತಿಗಾಗಿ, ಸಮಾಜದ ಒಳಿತಿಗಾಗಿ ಇಂದು ಶ್ರೀ ಕ್ಷೇತ್ರದಲ್ಲಿ ದೇವರ ಅನುಗ್ರಹಕ್ಕಾಗಿ ಶತ ಸಿಂಹಾಳಾಭಿಷೇಕ ಮತ್ತು ವಿಶೇಷ ಪೂಜೆಯು ನಡೆಯಿತು ಎಂದರು. ನಮ್ಮ ಮಾತೆಲ್ಲ ಕುದ್ರೋಳಿ ದೇವಸ್ಥಾನದ ಮಾತು ಸೇರಿದ ನಮ್ಮ ಇಡೀ ಜಗತ್ತಿಡು ಅಂತೆ ಮತ್ತು ಹೆಚ್ಚು ಕಮ್ಮಿ ಒಂದುಂಡು ಯುದ್ಧ ಅವು ಒಂದು ಬಂದು ಕೇನೊಂದಿಲ್ಲ ನಮ್ಮ ಅಂಚೆನ ಶಾಂತಿಲ ಆ ಒಂದುಂಡು. ಈ ವಿಶ್ವ ಶಾಂತಿಗೆ ಹತ್ರ ನಮ್ಮ ಈ ಒಂದು ಅಭಿಷೇಕ ಶತ ಸಿಯಾಳ ಅಭಿಷೇಕ ಮಲ್ತದೆ ದೇವ್ರನೊಂದು ಅನುಗ್ರಹ ಏನೊಂದಿಲ್ಲ. ಮತ್ತು ಹ್ಯೂಮನ್ ಬೀಯಿಂಗ್ಸ್ ಮಾತೆಲ್ಲ ಟ್ರೈ ಮಲ್ತೊಂದುಲ್ಲೇರು ಅಂಡ್ಲ ಒಂಜಿ ದೇವ್ರನೊಂಜಿ ಬೈಕ್ಲ ನಂಗೆ ಅನುಗ್ರಹ ಬೋಡು ಅಂಚೆ ಮಾತೆಲ್ಲ ಸೇರಿದು ಮಾತೆಲ್ಲ ನಟ್ಟದು ಗೋಕರ್ಣನಾಥೇಶ್ವರ ದೇವರ್ಲ, ಅನ್ನಪೂರ್ಣೇಶ್ವರ ದೇವಿಲ, ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ಲ ಅಂಚನೆ ಸಕಲ ದೇವರ್ಲ ಮೂಲು ಮಾತೆರ್ಲ ಇಂಕ್ಲೆಕ್ ಒಂಜಿ ಅನುಗ್ರಹ ಕೊರಡೊಂದಕ್ಕೇನೊಂದಿಲ್ಲ. ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ಅವರು ಮಾತನಾಡಿ, ಜಗತ್ತಿನಾದ್ಯಂತ ಅಲ್ಲಲ್ಲಿ ಶಾಂತಿಗೆ ಭಂಗ ತರುವ ಕೆಲಸಗಳಾಗುತ್ತಿದ್ದು, ಇಸ್ರೇಲ್ ಇರಾನ್ ಯುದ್ಧ, ಉಕ್ರೇನ್ ರಷ್ಯಾ ಯುದ್ಧ, ಪಾಕಿಸ್ತಾನ ಭಾರತ ಯುದ್ಧ ಹೀಗೆ ಹಲವಾರು ತೊಂದರೆಗಳು ನಡೆಯುತ್ತಿದೆ. ಬೇರೆ ಬೇರೆ ರೀತಿಯಾದಂತಹ ಶಾಂತಿಗೆ ಭಂಗವನ್ನು ತರುವಂತಹ ಸನ್ನಿವೇಶಗಳು ನಡೆಯುತ್ತಿದ್ದು, ಇಂದು ದೇವರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸಿ ಪ್ರಾರ್ಥಿಸಲಾಯಿತು ಎಂದರು. ಇವತ್ತು ನಾವು ಜಗತ್ತಿನಾದ್ಯಂತ ನೋಡಿದರೆ ಎಲ್ಲ ಕಡೆ ಅಲ್ಲಿ ಸ್ವಲ್ಪ ಶಾಂತಿಗೆ ಭಂಗ ತರುವಂಥ ಕೆಲಸಗಳು ಆಗ್ತಾ ಇದೆ. ನಾವು ವಿಶೇಷವಾಗಿ ಈಗ ನೋಡಿದರೆ ಮೊನ್ನೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ, ಹಾಗೆಯೇ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ,
ಬಾಂಗ್ಲಾದಲ್ಲಿಯೂ ಪರಿಸ್ಥಿತಿ ಒಳ್ಳೆಯದಿಲ್ಲ. ಇತ್ತೀಚೆಗೆ ನಮ್ಮ ದೇಶದಲ್ಲೂ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸ್ವಲ್ಪ ಯುದ್ಧದ ಸನ್ನಿವೇಶಗಳು ಕೂಡ ಇತ್ತು. ಬೇರೆ ಬೇರೆ ಕಡೆಯ ಶಾಂತಿಗೆ ಭಂಗ ತರುವಂಥ ಕೆಲಸಗಳು ಆಗ್ತಾಯಿದೆ. ನಾವೆಲ್ಲರೂ ಬಯಸೋದು ಭಾರತ ದೇಶ ಅಂತ ಹೇಳಿದರೆ ವಿಶೇಷವಾಗಿ ಧಾರ್ಮಿಕ ನಂಬಿಕೆಗಳ ನೆಲೆಗಟ್ಟಿನಲ್ಲಿ ನಿಂತಿರುವಂಥದ್ದು. ನಾವು ಏನು ಇದಾಗಬೇಕಾದ್ರೂ ನಮಗೆ ಮನೆಯಲ್ಲಿ ಕಷ್ಟ ಬಂದರೆ ಅಥವಾ ಬೇರೆ ಏನಾದರೂ ಆದರೆ ನಾವು ಬಂದು ಪ್ರಥಮವಾಗಿ ದೇವರಲ್ಲಿ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸ್ತೇವೆ. ಎಲ್ಲದನ್ನು ಸರಿ ಮಾಡು, ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ದೊರಕಲಿ ಅಂತ ಪೂಜೆ ಮಾಡುವಂಥದ್ದು. ಇವತ್ತು ಇದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಸ್ಥಾಪಿಸಲ್ಪಟ್ಟಂಥ ಒಂದು ಪುಣ್ಯಕ್ಷೇತ್ರ. ನಾರಾಯಣ ಗುರುಗಳು ಅಂತ ಯಾರು ಅಂತ ಕೇಳಿದ ನಿಮಗೆ ಇವತ್ತು ಎಲ್ರಿಗೂ ಗೊತ್ತಿದೆ. ಅವರು ನಾರಾಯಣ ಗುರುಗಳು ಅದ್ಭುತ ಕ್ರಾಂತಿಗಳನ್ನು ಮಾಡಿದವರು. ವಿಶೇಷವಾಗಿ ಅವರ ಕ್ರಾಂತಿಗಳು ಸಂಘರ್ಷರಹಿತವಾಗಿದ್ದು ಶಾಂತಿಯುತವಾಗಿ ಎಲ್ಲರೂ ಇರಬೇಕನ್ನುವಂಥದ್ದು ಅವರ ಮಂತ್ರ ಆಗಿತ್ತು. ನಾರಾಯಣ ಗುರುಗಳ ಏನು ಆದರ್ಶ ತತ್ವಗಳೇನಿದೆ ಅದನ್ನು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು, ಈ ಕ್ಷೇತ್ರದ ನವೀಕರಣದ ರೂವಾರಿ ಅವರು, ಅವರ ಮುಖಾಂತರ ನಾವೆಲ್ಲರೂ ಅಕ್ಷರ ಪಾಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಶ್ರೀ ಗೋಕರ್ಣನಾಥ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ದೇವೇಂದ್ರ ಪೂಜಾರಿ ಹಾಗೂ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿಯ ಎಲ್ಲಾ ಸದಸ್ಯರುಗಳು ಭಕ್ತಾದಿಗಳು ಭಾಗವಹಿಸಿದ್ರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ಗೆ ಒಂದೇ ದಿನ 5 ಮಂದಿ ನೂತನ ಸದಸ್ಯರ ಸೇರ್ಪಡೆ ಕಾರ್ಯಕ್ರಮವು ನಗರದ ಓಷನ್ ಪರ್ಲ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಉದ್ಯಮಿಗಳಿಗಾಗಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ ಕಾರ್ಯಾಚರಿಸುತ್ತಿದ್ದು, ಜೂನ್ 26ರಂದು ಒಂದೇ ದಿನ 5 ಮಂದಿ ನೂತನ ಸದಸ್ಯರು ಸೇರ್ಪಡೆಗೊಂಡರು. ನೂತನ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕಿರಣ್ ಶ್ಯಾಮ್, ಉಪಾಧ್ಯಕ್ಷರಾದ ಪದ್ಮನಾಭ ನಾಯಕ್ ಮತ್ತು ಕಾರ್ಯದರ್ಶಿ ಸುಜಿತ್ ಭಂಡಾರಿ ಹಾಗೂ ಎಂಸಿ ಕಮಿಟಿಯವರು ನೂತನ 5 ಮಂದಿ ಸದಸ್ಯರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ನೂತನ ಸದಸ್ಯರಾದ ರವೀಂದ್ರನಾಥ್ ರೈ, ಸೌಜನ್ಯ ಹೆಗ್ಡೆ, ಆಶಯ್, ಅನ್ವಿತ್ ಶೆಟ್ಟಿ, ಹರೀಶ್ ಅವರು ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ಗೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ಈ ವೇಳೆ ಸುನಿಲ್ ದತ್ ಪೈ, ಮೋಹನ್ ರಾಜ್, ಡೀನಾ ಲೋಬೋ, ಮಹೇಶ್ ಕಾಮತ್ ಮತ್ತು ಹೆಲೆನ್ ಆಲ್ವೆರಿಸ್ ಅವರು ನೂತನ ಸದಸ್ಯರನ್ನು ಪರಿಚಯಿಸಿದರು. ಈ ಸಂದರ್ಭದಲ್ಲಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರುಗಳು ಉಪಸ್ಥಿತರಿದ್ದರು. ಮಂಗಳೂರು ರೀಜನ್ನಲ್ಲಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ 90 ಸದಸ್ಯರುಗಳನ್ನು ಹೊಂದಿದ್ದು, ಅತ್ಯಧಿಕ ಸದಸ್ಯರನ್ನು ಒಳಗೊಂಡ ಚಾಪ್ಟರ್ ಆಗಿ ಹೊರಹೊಮ್ಮಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಅಂಗವಿಕಲತೆಯೊಂದು ಶಾಪವಲ್ಲ. ಯಾರ ನೆರವನ್ನು ಪಡೆಯದೆ ಒಂಟಿ ಕಾಲಲ್ಲಿ ಜೀವನವನ್ನು ಕಟ್ಟಿಕೊಳ್ಳುವುದು ಒಂದು ಸಾಧನೆ. ತನ್ನ ಕನಸನ್ನು ನನಸಾಗಿಸಿಕೊಳ್ಳುವ ಮೂಲಕ ಇನ್ನೊಬ್ಬರಿಗೆ ಮಾದರಿಯಾದ ಮಾಣಿಕ್ಯ. ಈ ಮಾಣಿಕ್ಯ ಯಾರಂತೀರಾ? ಈ ವರದಿ ನೋಡಿ. ತಮ್ಮಲ್ಲೇನಾದರೂ ನ್ಯೂನ್ಯತೆಗಳಿದ್ದರೆ ಅವುಗಳನ್ನೇ ಮುಂದಿಟ್ಟು ಕೈಚೆಲ್ಲಿ ಕೂರುವವರೇ ಅಧಿಕ. ಸರಕಾರದ ಸೌಲಭ್ಯಗಳು ದೊರಕಿಲ್ಲ ಎಂದು ಗೋಗರೆಯುವವರು ಅನೇಕರು. ಆದರೆ ಮಂಗಳೂರಿನ ಹೊಯ್ಗೆ ಬಜಾರ್ನಲ್ಲಿ ನೆಲೆಸಿರುವ ಮಾಣಿಕ್ಯಂ ಹಾಗಲ್ಲ. ಬಾಲ್ಯದಲ್ಲೇ ಒಂದು ಕಾಲನ್ನು ಕಳೆದುಕೊಂಡಿರುವ ಅವರು ಕೆಲವು ವರ್ಷ ಭಿಕ್ಷಾಟನೆ ನಡೆಸುತ್ತಿದ್ರು. ಆದರೆ ಈಗ ಅದನ್ನು ತೊರೆದು ಸ್ವಾವಲಂಬಿಯಾಗಿ ಬದುಕುತ್ತಿದ್ದಾರೆ.
ಮೂಲತಃ ತಮಿಳುನಾಡು ಸೇಲಂನವರಾಗಿರುವ ಮಾಣಿಕ್ಯಂ ಅವರು ಕಳೆದ 35 ವರ್ಷಗಳಿಂದ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಈಗ ಅವರು ಸ್ಟೇಟ್ ಬ್ಯಾಂಕ್ನ ಬಳಿ ಬೊಂಡ ಮಾರುತ್ತಾ ಚಪ್ಪಲಿ ಕೊಡೆ ರಿಪೇರಿ ಮಾಡುತ್ತಾ ಕುಟುಂಬವನ್ನು ಸಲಹುತ್ತಿದ್ದಾರೆ. ಇದು ವ್ಯಾಪಾರ ಶುರು ಮಾಡಿ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಆದರೆ ನಂದು ಸೀಸನ್ ಫಸ್ಟ್ ಹೀರೋಲು ಸೀಸನ್ ಮುಗಿದ ಮೇಲೆ ಬೊಂಡ ಈ ಥರ ಹೀರೋಲು ಬೊಂಡ 2 ಒಟ್ಟಿಗೆ ಮಾಡ್ತೀನಿ. ಇಲ್ಲ ನನಗೆ ಅಭಿಸ್ತೆ ಬೇಡ, ನಾನು ಏನಾದರೂ ಒಂದು ದುಡಿದು ತಿನ್ನಬೇಕಂದ್ರೆ ಒಂದು ಆಸೆ, ಅದಕ್ಕೆ ನಾನು ಮಾಡೋ ಕೆಲಸವನ್ನು ಮಾಡಿ ತಿಂತಿದ್ದೀನಿ. ಹುಟ್ಟಿದ್ದು ತಮಿಳ್ನಾಡು, ಅದು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದೆ, 9 ವಯಸ್ಸಲ್ಲಿ ಬಂದೆ. 9 ವಯಸ್ಸಿಂದ ಇಲ್ಲೇ ಇದ್ದೀನಿ. ನನಗೇನಾದರೂ ಒಂದು ಕೆಲಸ ಮಾಡಿ ತಿನ್ನಬೇಕಂತ ಆಸೆ, ಒಂದು ಕೆಲಸ ಮಾಡಿ ತಿಂತಾ ಇದ್ದೀನಿ. ಅದಕ್ಕೆ ಈಗ ಥರ ಬೊಂಡ ಒಂದು ವ್ಯಾಪಾರ ಮಾಡುವಂಥ ಚಪ್ಪಲ್ ರಿಪೇರು, ಬ್ಯಾಗ್ ರಿಪೇರು ಇದೆಲ್ಲ ಮಾಡ್ತೀನಿ. ಆದರೆ ಹ್ಯಾಂಡಿಕ್ಯಾಪ್ನಲ್ಲಿ ಹೇಳಿದರೆ ಇದುವರೆಗೆ ಗೌರ್ಮೆಂಟಿದ್ದು ನಾನು ಹುಟ್ಟಿದಲ್ಲಿ ಬೆಳೆದೆಲ್ಲ ಇಲ್ಲೇ ಹೆಸರಿಗಾದರೆ ಅದು ಹೇಳ್ತೀನಿ. ಇದುವರೆಗೆ ನಾನು ಗೌರ್ಮೆಂಟ್ ಹಣ 1 ರೂಪಾಯಿ ತಿನ್ನಲಿಲ್ಲ. ಹ್ಯಾಂಡಿಕ್ಯಾಪ್ನಿದ್ದು ಹಣ ಕೊಡ್ತಾರೆ, ತಿಂಗಳು ಕೊಡ್ತಾರೆ, ಅದು ಮತ್ತು ಲೋನ್ ಕೊಡ್ತಾರೆ, ಗಾಡಿ ಕೊಡ್ತಾರೆ, ಅಂಗಡಿ ಕೊಡ್ತಾರೆ. ಅಂದರೆ ಯಾವುದು ಇದುವರೆಗಿನ ಗೌರ್ಮೆಂಟ್ ಹಣ 1 ರೂಪಾಯಿನ ತಿನ್ನಲಿಲ್ಲ. ಬೊಂಡ ಸೀಸನ್ ಬಂದರೆ ಇನ್ನೊಂದು 3-4 ತಿಂಗಳಲ್ಲಿ ಮತ್ತು ಹೀರೋಲು ಸ್ಟಾರ್ಟ್ ಆಗುತ್ತೆ. ಹೀರೋಲು ಯಾವಾಗಲೂ ಇಲ್ಲಿ ಇರುತ್ತೆ, ಸೀಸನ್ಗೆ ಮಾತ್ರ. ಹೀರೋಲು ದೀಪಾವಳಿಗೆ ಸ್ಟಾರ್ಟ್ ಆಗುತ್ತೆ. ದೀಪಾವಳಿ ಅದು ತಿಂಗಳದ್ದು ನೀವು ಇದು ಮಾಡ್ಕೊಳ್ಳಿ, ದೀಪಾವಳಿ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ರಜೆ ಬಿಡ್ತಾರಲ್ಲ ಆ ಟೈಮಲ್ಲಿ ಸೀಸನ್ ಖಾಲಿ ಆಗುತ್ತೆ. ಅದ್ರ ಮೇಲೆ ನಾವು ಬೊಂಡ ಹಾಕ್ತೇವೆ. ಇಲ್ಲ, ನನಗೊಂದು ದುಡಿದು ತಿನ್ಬೇಕಾದ್ರೆ ನನ್ನ ಕಡೆಯಿಂದ ಗೌರ್ಮೆಂಟಿಗೆ ಏನು ನಾನು ಇದು ಮಾಡಲಿಲ್ಲ, ಗೌರ್ಮೆಂಟ್ ನನಗೆ ಅದು ಕೊಡಗಿಂತ ನನಗೇನು ಒಪ್ಪಂದ್ರ ಮಾಡಲ್ಲ ಅಂತಾರ. ಒಂದು ರೈಡ್ ಗೀಡು ಅಂತ ಏನಾದ್ರು ಮಾಡಿದರೆ ನನಗೊಂದು ಅಂಗಡಿ ಕೊಡಲಿಕ್ಕೆ, ಒಂದು ಸೆಟ್ಲ್ ಆಗಲಿಕ್ಕೆ ಗೌರ್ಮೆಂಟಲ್ಲಿ ಏನಾರು ಒಂದು ಮಾಡಿದರೆ ಹೆಲ್ಪ್ ಆಗುತ್ತೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರು ನಗರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ನಿಟ್ಟೆ ಸಂಸ್ಥೆಯ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಜಾಗೃತಿ ಕಾರ್ಯಕ್ರಮವು ನಡೆಯಿತು. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಮೂಡಿತ್ತಾಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಶ್ವದೆಲ್ಲೆಡೆ ಕೆಲಸ ಮಾಡುವ ಪ್ರತಿ 5ರಲ್ಲಿ ಓರ್ವ ಭಾರತೀಯ, ಪ್ರತಿ 4 ಪದವೀಧರರಲ್ಲಿ ಓರ್ವ ಭಾರತೀಯರಾಗಿದ್ದಾರೆ. ಜಗತ್ತು ಇಂದಿನ ಪೀಳಿಗೆಯ ಪ್ರತಿಭೆಯನ್ನು ಬಳಸಿಕೊಳ್ಳಲು ಕಾತರವಾಗಿದೆ. ದೇಶ 4ನೇ ದೊಡ್ಡ ಶಕ್ತಿಯಾಗಿದ್ದು ಮುಂದೊಂದು ದಿನ ಮೊದಲ ಸ್ಥಾನಕ್ಕೆ ಬರಲಿದೆ. ಅದಕ್ಕೆ ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಜೀವನದೊಂದಿಗೆ ನೆರವಾಗಬೇಕು ಎಂದರು. 1 out of every 5 persons working in the whole world is an Indian. ಅದು ಮಾತ್ರ ಅಲ್ಲ, 1 out of every 4 graduate who is going to come out of a university will be from an Indian university. ನೀವೆಲ್ಲ ಪ್ರೀ ಯೂನಿವರ್ಸಿಟಿ ಇದ್ದೀರಿ, ನಾಳೆ ನೀವು ಯೂನಿವರ್ಸಿಟಿಗೆ ಬರೋರು ಇದ್ದೀರಿ. ಅಂದ್ರೆ ಏನರ್ಥ? ಏನು ಅಂದ್ರೆ ಇಂಡಿಯಾ ಈಸ್ ಎ ಯಂಗ್ ಇಂಡಿಯಾ. India is a country which no one in the whole world can ignore today, not because we are the most populous, but we are slowly but very surely becoming the global talent hub and the talent capital for the whole world. ಇದರ ಬೆನಿಫಿಟ್ ಯಾರಿಗೆ ಸಿಗುವಂತಹದ್ದು? ಇದರ ಬೆನಿಫಿಟ್ ಇಲ್ಲಿ ಕೂತ ಮಹನೀಯರಿಗೆಲ್ಲ, ನೀವು ಇಲ್ಲಿ ಕೂತ ಪ್ರತಿಯೊಬ್ಬನನ್ನು ಕೂಡ ರೋಲ್ ಮಾಡೆಲ್ ಅಂತ ತಗೊಳ್ಬಹುದು. ಈ ಎಲ್ಲ ಅವಕಾಶಗಳು ನಿಮಗೆಲ್ಲ ಓಪನ್ ಆಗಿದ್ದಾವೆ. ಜಗತ್ತು ನಿಮ್ಮ ಟ್ಯಾಲೆಂಟ್ ಅನ್ನು ಉಪಯೋಗ ಮಾಡಲಿಕ್ಕೆ ಕಾದು ಕೂತುಕೊಳ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಚ್.ವಿ. ದರ್ಶನ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಇಂದಿನ ಕ್ಷಣಿಕ ಸುಖವನ್ನು ತ್ಯಾಗ ಮಾಡಿದ್ದಲ್ಲಿ ಭವಿಷ್ಯ ಉಜ್ವಲವಾಗಲಿದೆ. ವಿದ್ಯಾರ್ಥಿ ಜೀವನದಲ್ಲಿ ಕಲಿಯುವ ಪ್ರತಿ ವಿಚಾರಗಳು ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಒಳ್ಳೆಯ ವಿಚಾರಗಳಿಗೆ ಗಮನ ನೀಡಿದ್ದಲ್ಲಿ ಮುಂದೆ ಉತ್ತಮ ಕಾರ್ಯಗಳನ್ನು ಮಾಡಲು ನೆರವಾಗುತ್ತದೆ ಎಂದರು. ಅಂದ್ರೆ ಎಲ್ಲಿಂದ ಅದನ್ನ ಮಾಡಬೇಕು ಅಂದ್ರೆ ಮನೆಯಿಂದನೇ ಶುರು ಆಗ್ಬೇಕು. ಮೊದಲು ನಮ್ಮ ಪೇರೆಂಟ್ಸ್ ಇಂದ, ತಂದೆ ತಾಯಿಗಳಿಂದ, ನಂತರ ನಮ್ಮ ರಿಲೇಟಿವ್ಸ್, ಮತ್ತೆ ನಮ್ಮ ಫ್ರೆಂಡ್ಸ್. ನಮ್ಮಲ್ಲಿ ಫ್ರೆಂಡ್ಸ್ ಅಂತ ಏನು ಹೇಳಿದ್ರೆ, ಯಾರಾದ್ರೂ ನಿಮಗೆ ನಿಮ್ಮ ಗೊತ್ತಿರೋರು ಅಥವಾ ಫ್ರೆಂಡ್ಸ್ ಯಾರು ಈ ತರ ಮಾಡ್ತಾ ಇದ್ದಾರೆ ಅಥವಾ ಇದ್ರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಮತ್ತೊಮ್ಮೆ ಗೊತ್ತಾದ್ರೆ, ನೀವೇನು ಕಂಪ್ಲೇಂಟ್ ಮಾಡಿದ್ರೆ ಅವರಿಗೆ ನೀವು ಏನು ಕೆಟ್ಟದ್ದು ಮಾಡ್ತಾ ಇಲ್ಲ, ಅವರಿಗೆ ಒಳಿತಾನೆ ಮಾಡ್ತಿರ್ತೀರಿ. ಕಂಪ್ಲೇಂಟ್ ಅಂದ್ರೆ ಏನು? ನಮ್ಮಲ್ಲೂ ಕೂಡ ಇವಾಗ ಅನಾನಿಮಸ್ ಕಂಪ್ಲೇಂಟ್ ಸೆಲ್ ಕೂಡ ಇದೆ.
ಅದರಲ್ಲಿ ತಾವು ಒಂದು ಫೋನ್ ಕರೆ ಮಾಡಿ ಹೇಳಿದ್ರೆ ಸಾಕು, ಮುಂದಿನ ಕ್ರಮನ ನಾವು ತಗೊಂತೀವಿ. ಮತ್ತೆ ಸ್ನೇಹಿತರೆ, ಯಾರು ಡ್ರಗ್ ಅಬ್ಯೂಸ್ ಅಥವಾ ಡ್ರಗ್ಸ್ ನ ಯೂಸ್ ಮಾಡ್ತಾರೆ ಅವ್ರನ್ನ ನಾವು ಏನು ಅರೆಸ್ಟ್ ಮಾಡ್ಕೊಂಡು ಹೋಗೋದು, ಅವರಿಗೆ ಬೇರೆ ಇದು ಮಾಡೋದಿಲ್ಲ. ವಿ ಕನ್ಸಿಡರ್ ದಮ್ ಆಸ್ ಎ ವಿಕ್ಟಿಮ್. ನಮ್ಮ ಮುಖ್ಯ ಉದ್ದೇಶ ಇರೋದು ಅವರಿಗೆ ಆ ಡ್ರಗ್ಸ್ ಅನ್ನೋದು ಹೇಗೆ ತಲುಪ್ತಾ ಇದೆ, ಅದು ಯಾವುದೇ ರೀತಿಯ ಒಂದು ಡ್ರಗ್ಸ್ ಆದ್ರೂ ಆಗಿರ್ಬೋದು, ಆ ಒಂದು ತಲುಪೋ ದಾರಿನ ನಾವು ಕಡಿವಾಣ ಹಾಕುವಂತದೇನೆ ಇವತ್ತಿನ ಒಂದು ಈ ಎಲ್ಲ ವೇದಿಕೆಯಲ್ಲಿ ಮೇಲಿರುವಂತಹ ಎಲ್ಲರ ಒಂದು ಪರಿಶ್ರಮ ಮತ್ತೆ ನಮ್ಮ ಧ್ಯೇಯ ಕೂಡ ಅಂತಾನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಮೊದಲಾಗಿ ತಾವು ದುಶ್ಚಟಗಳಿಂದ ದೂರವಿರಬೇಕು ಹಾಗೂ ತಮ್ಮವರನ್ನು, ಸ್ನೇಹಿತರನ್ನು ದುಶ್ಚಟಗಳಿಗೆ ಬಲಿಯಾಗದಂತೆ ನೋಡಿಕೊಳ್ಳಬೇಕು. ನಮ್ಮವರನ್ನು ತಪ್ಪು ದಾರಿಗೆ ಹೋಗಲು ಬಿಡದೆ ಸರಿದಾರಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿ ಪ್ರತಿಯೊಬ್ಬರಿಗಿದೆ ಎಂದರು. ಕಾಲೇಜಲ್ಲಿ ನಿಮ್ಮ ಟೈಮಲ್ಲಿ ನಾನು ಕೂಡ ಹಾಗೆ ಓದ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಅಲ್ಲಿ ಹಾಸ್ಟೆಲ್ ಇದ್ದಿರ್ತೀನಿ, ಫಸ್ಟ್ 5 ನಿಮಿಷದಲ್ಲಿ ಹೊರಗೆ ಹೋಗಿರ್ತೀನಿ. ಈ ಗಲಾಟೆ ಮಾಡೋರಿಗೆಲ್ಲರೂ ಕೌನ್ಸಿಲಿಂಗ್ ಮಾಡಿದ್ರೆ ನಾನು ಇರಲ್ಲ ಅದರಲ್ಲಿ. ಗಲಾಟೆ ಮಾಡೋರು ಯಾವಾಗಲೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಿಲ್ಲ, ಒಳ್ಳೆಯ ಅಟೆಂಡ್ ಮಾಡ್ತಾರೆ. ಹಾಗೆ ನಡೀತಾ ಇತ್ತು. ಸೊ ದೆನ್ ಡಿಗ್ರಿ ಮುಗಿಯಿತು. ಆಮೇಲೆ ಏನಾಗಲ್ಲ, ಎಸ್ ಬಿಕಾಸ್ ವಿ ಹ್ಯಾಪನ್ ಟು ಬಿ ಇನ್ ಎ ಗುಡ್ ಕಾಲೇಜ್ ಆ್ಯಂಡ್ ಪೀಪಲ್ ವಿತ್ ಡಿಸೆಂಟ್ ಗ್ರೇಡ್ಸ್. ಅಲ್ಲಿ ಕೂಡ ದೇರ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಅಡಿಕ್ಟ್ಸ್ ಅಂಡ್ ಬಟ್ ವಿ ಸ್ಟೇಡ್ ಅವೇ ಬಿಕಾಸ್ ನನ್ನ ಜೊತೆ ಇದ್ದವರು, ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಯಾರು ಕುಡಿಯಲ್ಲ, ಯಾರಿಗೆ ಸಿಗರೇಟ್ ಅಭ್ಯಾಸ ಇಲ್ಲ, ಏನೂ ಇಲ್ಲ. ನಾನು ಹಾಗೆ ಕೂತಿದ್ದೀನಿ. ಅಷ್ಟೇ ಅಲ್ಲದೆ ಎಕ್ಸಾಮ್ ಬರೀಬೇಕಾದ್ರೆ ನಮ್ಗೇನು ಯಪ್ಪ ಎಕ್ಸಾಮ್ ಕಷ್ಟ, ಯಾರು ಹೋಗ್ತಾರೆ, ಬಿಡು ಕೆಲಸ ಬಂದಿದೆ ಅಲ್ವಾ, ತಿಂಗಳಕ್ಕೊಂದು 34,000 ದುಡ್ಡು ಸಿಗುತ್ತೆ. ಯಾವಾಗ? 15 ವರ್ಷ ಮೊದಲು. ಚಿತ್ರನಟ ರೂಪೇಶ್ ಶೆಟ್ಟಿ ಮಾತನಾಡಿ, ಎಲ್ಲರೂ ಕಾನೂನನ್ನು ಪಾಲಿಸಬೇಕು. ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತುವಿನ ನಶೆ ಇರಬಾರದು. ಜೀವನದಲ್ಲಿ ಸಾಧಿಸಬೇಕು ಎನ್ನುವ ನಶೆ ಬೇಕು ಎಂದರು. ಕಮಿಷನರ್ ಬಂದ ಮೇಲೆ ಏನೋ ಒಂದು ಪಾಸಿಟಿವಿಟಿ ತುಂಬಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ಅವರ ಸುದ್ದಿಗೋಷ್ಠಿ ಎಲ್ಲ ಫಾಲೋ ಅಪ್ ಮಾಡ್ತೀನಿ. ಅಂದ್ರೆ ನಾವು ಬೀಂಗ್ ಸಿಟಿಸನ್ ಇಟ್ ಇಸ್ ಇಂಪಾರ್ಟೆಂಟ್. ಸೊ ಅವರ ಮಾತಲ್ಲಿ ಅರ್ಥ ಆಗುತ್ತೆ, ನೀವು 0 ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ಲಿ ಇಲ್ಲ ಹೈ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ಲಿ, ಯು ಆರ್ ಸೇಮ್ ಅಂತ. ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಾನು ಯಾವಾಗಲೂ ಒಂದು ಫಾಲೋ ಮಾಡ್ತೀನಿ, ನಾವು ಕಾನೂನಾತ್ಮಕವಾಗಿ ಹೋಗ್ತಾ ಇದ್ರೆ ನಮ್ಗೆ ಯಾವ ಇನ್ಫ್ಲೂಯೆನ್ಸ್ ಅಗತ್ಯ ಇಲ್ಲ. ಸೊ ನನ್ನ ಫ್ರೆಂಡ್ಸ್, ಕೆಲವೊಂದ್ಸಲ ನನ್ನ ಫ್ರೆಂಡ್ಸ್ ಕಾರೆಲ್ಲ ಇರುತ್ತೆ, ಟಿಂಪರ್ ಕಾರೆಲ್ಲ, ಅಥವಾ ನನ್ನ ಜೊತೆ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಕಿರಿಕಿರಿ ಮಾಡ್ತಾ ಇರ್ತಾರೆ, ನನಗೆ ಸೀಟ್ ಬೆಲ್ಟ್ ಹಾಕಬೇಕು, ಏನೋ ಎಲ್ಲ ರೂಲ್ಸ್ ಇರೋದು ಫಾಲೋ ಮಾಡಬೇಕು. ಬಿಕಾಸ್ ಪೊಲೀಸರು ಹಿಡಿದ್ರು ಕೂಡ ನಾನು ಆ ಪೊಸಿಷನ್ ಇರೋದು. ಸರ್ ಏನಾಯ್ತು, ನಾನು ಐ ಶುಡ್ ಬಿ ಕಾನ್ಫಿಡೆಂಟ್ ಅವ್ರ ಹತ್ರ ಮಾತಾಡೋದಕ್ಕೆ, ಬಿಕಾಸ್ ನಾನು ಕಾನೂನನ್ನ ಫಾಲೋ ಮಾಡ್ತಾ ಇದ್ದೀನಿ. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ, ಡಿಸಿಪಿಗಳಾದ ಸಿದ್ಧಾರ್ಥ್ ಗೋಯಲ್, ರವಿಶಂಕರ್, ಉಮೇಶ್ ಪಿ, ಉಪನ್ಯಾಸಕರಾದ ಅಗ್ನಿತಾ ಐವನ್ ಉಪಸ್ಥಿತರಿದ್ದರು. ಎಸಿಪಿ ಗೀತಾ ಕುಲಕರ್ಣಿ ವಂದಿಸಿದ್ರು. ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.